ಹನುಮಾನ್ ಫೌಂಡೇಶನ್ ಭರತಪುರ ಮತ್ತು ಧ್ಯಾನಸ್ಥ ಶ್ರೀ ಹನುಮಾನ್ ಸಾಂತ್ವನ ಸೇವಾ ಮಂದಿರ ಸಮಿತಿ ಇದರ ಮುಂದಾಳತ್ವದಲ್ಲಿ ಸಮಸ್ತ ಊರ ಮಂದಿಯ ಸಹಕಾರದಿಂದ ಶ್ರೀ ಧ್ಯಾನಸ್ಥ ಹನುಮ ಮಂದಿರ ನಿರ್ಮಾಣಕ್ಕೆ ಭೂಮಿ ಪೂಜೆ ಕಾರ್ಯಕ್ರಮ ನಡೆಯಲಿದೆ. ಏಪ್ರಿಲ್ 27ರಂದು ನಡೆಯಲಿರುವ ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನ ಹನುಮನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟದಲ್ಲಿ ಶ್ರೀ ಶ್ರೀ ರಾಮಚಂದ್ರ ಗುರುಜಿಯವರು ಬಿಡುಗಡೆಗೊಳಿಸಿದರು. ಇನ್ನು ಏಪ್ರಿಲ್ 27ರಂದು ಕೊಕ್ಕಾಡಿ ತಂತ್ರಿ ಪ್ರೀತಂ ಪುತ್ತೂರಾಯ ಪೌರೋಹಿತ್ಯದಲ್ಲಿ ಸಾಮೂಹಿಕ ಹನುಮ ಯಜ್ಞ, ಹನುಮಾನ್ ಕಲ್ಪೋಕ್ಷ ಪೂಜೆ ಹಾಗೂ ಸಾಮೂಹಿಕ ಹನುಮಾನ್ ಚಾಲಿಸ್ ಪಾರಾಯಣ ನಡೆಯಲಿದೆ. ನವ್ಯ ಗುರುಜಿ ಭೂಮಿ ಪೂಜೆ ಕಾರ್ಯಕ್ರಮ ನವ್ಯ ಗುರುಜಿ ಭೂಮಿ ಪೂಜೆ ಕಾರ್ಯಕ್ರಮ